ಶ್ರೀರಾಮ್ ಶಾಲೆ ಎಷ್ಟು ವರ್ಷ ಅದು 5 ವರ್ಷ ಒಂದು ತಿಂಗಳು ಏನಿದೆ ಸರ್ಕಾರದ 5 ಲಕ್ಷ ರೂಪಾಯಿ ಮಂಜೂರಾತಂದ್ರೆ ಈಗೆಲ್ಲ ಬೇನೇನು ಇಂಚನ್ನು ಮಲ್ಬೋದು ನಿಂಗೆ ತಿನ್ನಾರ ಸಾಧ್ಯ ಕಾಸು ಕಾಸು ಬಾಲೇನು ಆಪಚ್ಚಿ ಕೊಂಡ್ರೆ ಆಪಚ್ಚಿ ನಿಕ್ಕೆಲ್ಲ ಬೇರೆಗೆ ಇಂಕೆಲ್ಲ ಬೇರೆ ದಾರ ಇಂಕೆಲ್ಲ ಹಿಡಿದು ಮಲ್ಪಾರ ಸಾಧ್ಯ ಇತ್ತು ಅವಳ ಶಾಲೆಗೆ పోయినా బాగా నీళ్ళ చేపలు వాళ్ళకి నెనపునకు కూడా వాళ్ళు ఆని వంత లేట్ అట్లా అందువల్ల అదే లేట్ అది బರ್ತೇನೆ ಬಸ್ಸು ಬೈಯಾಗ ಬಸ್ ಮುಖ್ಯಮಂತ್ರಿಗಳ ಚರ್ಚೆ ಕೂಡ ಆಗ್ತದೆ ಒಂದು 5 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಬರ್ತದೆ ಬೇಜಾರು ಒಂಥರ ತಿಳ್ಕೊಬೇಕು ನಾನು ಬೇಕಿಲ್ಲ ಬಾಕಿ ನಾವು ಇಂಚಿನ ಆಸ್ಪತ್ರೆ ಸಂಗತಿದೆ ತಿಕ್ಕಬೇಕಿದೆ ಅಂತ ನೆನಪಂದ ಅಂಚಿನ ಏನೇನು ಏರಿಗೂ ತಡೆಯಲು ಸಾಧ್ಯ ಐತಿ ನನ್ನ ಗಟ್ಟಿ ಮನಸ್ಸು ಮಾಡ್ತಾ ಎಲ್ಲರೂ ಕೂಡ ಗಟ್ಟಿ ಮನಸ್ಸು ನಾನು ಏನೆಲ್ಲ ದಿಕ್ಕೆ ಪರಿಹಾರ ಕೊಡಲು ಸಾಧ್ಯ ఉండే గట్టి మనసు మనతో ఆండి ఆయనకి ఇంకా ఊళ్ళో పూర నీకు నా పిల్లాడు చూసేటోళ్ళు ఇంకా నీకు గట్టి మనసు మలపడు ಏರ್ಲ ಇಜ್ಜಿ ಪೂರ ನಿಕ್ಕಿನ ಕುಟುಂಬದ ಜೊತೆ ಪೂರ ಉಳ್ಳೋ ಆಯ್ತು ఇక్కడ ಸುಖ ಕಷ್ಟ ಅದೇ ಸರ್ಕಾರದ ಕೊಂಡ್ರು ಕೆಲಸ ಮಾಡ್ತಾ ಇದು ಬೇಜಾರವಂತದ ಈ ರೀತಿಯಲ್ಲಿ ಬೇಜಾರವಂತದ ಮಾತು ಇಲ್ಲದಕ್ಕೆ ಬೇಜಾರವಂತದು ಈತ ದಿನ ಮಾಡ್ಕೊಳ್ಳಿ ಅದೇ అంటే ಗಟ್ಟಿ ಮನಸ್ಸು ಮಾಡ್ಕೊ ಅಂದು ಇವಾಗ ಏನೇನು ಈರಿಗೆ ಮಾತ್ರ ಅಕ್ಕಲಕ್ಕಲ್ಲ ಬೇನೆ ಅಕ್ಕಲಕ್ಕಲಿಗೆ ಮಾತ್ರ ಗೊತ್ತಾಗ್ಬೋದು ಎಂಗ್ಳಿಗೆ ಅರ್ಥ ಆಗ್ಬೋದು ಅಲ್ಲ ಇರಿ ಮನಸ್ಸಿನ ಐನಾತ ಸಮಾಧಾನವಂತ ಇತ್ತು ನಾನು ಬಾಕಿದಕ್ಕಲಿಗೆ ಕೂಡ ಸಮಾಧಾನ ಆಗ್ತದೆ ಅದಕ್ಕ ವಿಟ್ಲ ಹೋಬಳಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪೆರ್ನೆ ಎಂಬಲ್ಲಿಯ ಚಿರನ್ಯು ಅನ್ನುವ ಮಗು ಮೊನ್ನೆ ಶಾಲೆಗೆ ಹೋಗಿ ವಾಪಸ್ ಬರ್ತಾ ಇರುವಾಗ ರಸ್ತೆ ಬದಿಯಲ್ಲಿ ಒಂದು ಮರ ಆ ಬಸ್ಸಿನ ಮೇಲೆ ಬಿದ್ದು 5.5 ವರ್ಷದ ಮಗು ತಮ್ಮ ಜೀವವನ್ನು ಕಳ್ಕೊಂಡಿದೆ. ನಾವು ಇವತ್ತು ಅವರ ಮನೆಗೆ ಬಂದಿದ್ದೇನೆ. ಈ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ಕೂಡ ತಂದಿದ್ದೇವೆ. ನಮಗೆ ನಾವೆಲ್ಲ ಪ್ರಾರ್ಥನೆ ಮಾಡುವಂಥದ್ದು ಚಿಕ್ಕ ಮಗು ಮಧ್ಯಾಹ್ನದ ಹೊತ್ತಿನಲ್ಲಿ ವಾಪಸ್ ಮನೆಗೆ ಬರುವಂಥ ಸಮಯದಲ್ಲಿ ಮಗುವಿನ ಜೀವ ಮಾತ್ರ ಇಲ್ಲಿ ಇಲ್ಲದೆ ಮಗು ಇಲ್ಲಿ ದೇಹ ಮಾತ್ರ ಬಂದಿರುವಂಥದ್ದು. ಆ ನೋವನ್ನು ಯಾರಿಗೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಯವರು ಕೂಡ ಸರ್ಕಾರದಿಂದ 5 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಲೇ DC ಅವರಿಗೆ ಆದೇಶದ ಪ್ರಕಾರ ಸೋಮವಾರ ಮಂಗಳವಾರದ ಒಳಗೆ ಸೋಮವಾರದಂದು ಅವರ ಅಕೌಂಟಿಗೆ 5 ಲಕ್ಷ ರೂಪಾಯಿ ಜಮಾ ಆಗ್ತದೆ. ಆ ಪರಿಹಾರವನ್ನು ನಮ್ಮ ಸರ್ಕಾರದಿಂದ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಮಾತ್ರ ಬೇರೆ ಏನು ಆ ಕುಟುಂಬದ ನೋವು ಏನಿದೆ ಅದನ್ನು ಹಣದಿಂದ ಭರಿಸಲು ಸಾಧ್ಯ ಇಲ್ಲ. ಆದರೂ ಕೂಡ ಆ ನೊಂದ ಕುಟುಂಬಕ್ಕೆ ಪರಿಹಾರ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ. ಅವರೇನು ಪರಿಹಾರ ನಮ್ಮ ಹತ್ರ ಕೇಳಲಿಲ್ಲ. ನಮ್ಮ ಕರ್ತವ್ಯ ಪರಿಹಾರ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲ ಬಂದಿದ್ದೀವಿ. ಪ್ರಮುಖರೆಲ್ಲ ಇದ್ದಾರೆ. ನಮ್ಮ ಬ್ಲಾಕ್ ಅಧ್ಯಕ್ಷರು ಆಗಿರ್ಬೋದು, ಪಕ್ಷದ ಪ್ರಮುಖರಿರ್ಬೋದು, ನಮ್ಮ ಈ ಗ್ರಾಮದ ಪ್ರಜೆಗಳಿರ್ಬೋದು, ಇವರೆಲ್ಲ ಸೇರಿ ಇವತ್ತು ಅವರ ಮನೆಗೆ ಬಂದು ಆ ಚೆಕ್ಕನ್ನು ಅವರ ಆದೇಶವನ್ನು ಹಸ್ತಾಂತರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ,
ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.